ಬೇಜಾರೇನು ಇಲ್ಲ ಸರ್, ಮೀಟ್ ಮಾಡ್ತಿದೀವಲ್ಲ ಅನ್ನೋ ಖುಷಿ ತುಂಬಾ ಇದೆ ಅಂದೆ. ಅಲ್ಲಿಗೆ ಸಾಟರ್ಡೆ ನಾವು ನೈಟ್ ಸೇರಿದ್ರೆ ಸಂಡೇ ಇದ್ದು ಮಂಡೇ ಮಾರ್ನಿಂಗ್ ಹೊರಗೆ ಬರ್ತೇವೆ. ಓಕೆ. ಆಯ್ತಾ? ಮಂಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬಿಟ್ಟೋಣ ನಮ್ಮ ಹತ್ರ. ಏನೋ ಸರ್ ಗೊತ್ತಿಲ್ಲ, ತುಂಬಾ ನಂಬ್ಕೊಂಡು ಬರ್ತಾ ಇದ್ದೀನಿ ಸರ್. ಲೇಟ್ ಆಗ್ಬಿಡುತ್ತೆ. ನಾನು ಯಾಕಂದ್ರೆ ನಾನು ಬೇಗನೆ ಮನೆಯಿಂದ ಹೊರಟಿರ್ತೀನಿ. ಲೇಟ್ ಆಗಿ ಹೋದ್ರೆ ಸುಮ್ಮನೆ ಡೌಟ್ ಬರುತ್ತೆ, ಅದಕ್ಕೆ. ಓ, ಚಿಕ್ಕಪ್ಪ ಇದ್ರು ಅದಕ್ಕೋಸ್ಕರ ರಿಸೀವ್ ಮಾಡ್ಲಿಲ್ಲ. ಏನು? ಚಿಕ್ಕಪ್ಪ ಇದ್ರು ಅದಕ್ಕೆ ರಿಸೀವ್ ಮಾಡ್ಲಿಲ್ಲ ಅಷ್ಟೇ. ಹೌದಾ? ಸುಮ್ಮನೆ. ಏನ್ ಮಾಡ್ತಾ ಇದ್ರಿ? ನಾನು ಚಪಾತಿ ತಿಂತಾ ಇದ್ದೀನಿ. ಹೌದಾ? ನಮ್ಗಿಲ್ವಾ? ಡೆಫಿನೆಟ್ಲಿ ಸರ್ ಕೊಡೋಣ, ಅದ್ರಲ್ಲೇನಿದೆ. ಹೌದಾ? ಯಾರ್ದು ಕೊಡುವ್ರಂತೆ ಸಾಟರ್ಡೆ? ಸಾಟರ್ಡೆ ಕೊಡುವ್ರಂತೆ? ಎಲ್ಲಿ ಸರ್, ನಾವು ಅಡ್ಗೆ ಮಾಡ್ಕೊಂಡ್ ಬರ್ಲಿಕ್ಕೆ ಆಗೋದಿಲ್ಲ ಸರ್. ಬೇಡ, ಇರ್ಲಿ. ಅಲ್ಲೇ ಆರ್ಡರ್ ಕೊಟ್ಟು ತಗೊಳ್ಳೋಣ. ಹಾಗೆ ಅಲ್ವಾ? ಸಾಟರ್ಡೆ 9:30 ಬರ್ತೇನೆ ನಾನು. ಸರ್ ಲೇಟ್ ಆಗ್ಬಿಡುತ್ತೆ. ನಾನು ಯಾಕಂದ್ರೆ ನಾನು ಬೇಗನೆ ಮನೆಯಿಂದ ಹೊರಟಿರ್ತೀನಿ. ಲೇಟ್ ಆಗಿ ಹೋದ್ರೆ ಸುಮ್ಮನೆ ಡೌಟ್ ಬರುತ್ತೆ, ಅದಕ್ಕೆ. ಮನೆಯಿಂದ ಹೊರಟಿರ್ತೀನಿ. ಬೇಗ ಬಂದ್ರೆ ಅಲ್ಲಿ ಕೂತೀವಿ, ಬಸ್ ಸ್ಟ್ಯಾಂಡ್ ಕೂತೀವಿ. ನಾನು ಬರ್ತೇನೆ ಅಷ್ಟೊತ್ತಿಗೆ. ಆದಷ್ಟು ಬೇಗ ಬರ್ತೇನೆ. ಲೇಟ್ ಆದ್ರೆ ಏನಿಲ್ಲ, ಟೂರಿಸ್ಟ್ ಅಲ್ವಾ ನೀವು, ಬ್ಯಾಗ್ ಎಲ್ಲ ಇರ್ತದಲ್ವಾ. ಅಯ್ಯೋ, ಟೂರಿಸ್ಟ್ ಅಂತ ಹಂಗಲ್ಲ ಸರ್. ನೋಡ್ಬಿಟ್ರೆ ನಮ್ ಚಿಕ್ಕಪ್ಪ ಏನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಏನ್ ಮಾಡ್ತಿದ್ಯಾ ಅಂತ ಹೇಳಿ. ಎಲ್ಲ ಯಾರು ಸ್ನೇಹಿತರು ಬರ್ತಾ ಇದ್ದಾರೆ, ಅದಕ್ಕೆ ಕಾಯ್ತಾ ಇದ್ದೇನೆ. 6ಗೆ ಹೊರಟಿರೋದು, ಬೇಗನೆ ಹೊರಟಿರೋದು. ನೀನು ಏನ್ ಮಾಡ್ತೀರ ಅನ್ಕೋತಿಂದ ಅಂತೇಳಿ ಮನೆಗೆ ಎಳ್ಕೊಂಡು ಹೋಗ್ಬಿಡ್ತಾರೆ, ಅದಕ್ಕೆ. ಎಷ್ಟೊತ್ತಿಗೆ ಹೋಗೋಣ ಅಂತ? ಎಕ್ಸಾಕ್ಟ್ ಎಷ್ಟು ಗಂಟೆಗೆ ಬರ್ತೀರಾ ಕರೆಕ್ಟ್ ಆಗಿ ಹೇಳಿ. ಬೇಗ ಅಂದ್ರು ಅದು ನಂದು ಶಾರ್ಪ್ ಟೈಮ್ 9:30. ಅಲ್ಲಿರ್ತೇನೆ ನಾನು. ಅದಕ್ಕಿಂತ ಮುಂಚೆನೆ ಇರ್ತೇನೆ, ಅದಕ್ಕಿಂತ ಲೇಟ್ ಅಂತ ಆಗುದಿಲ್ಲ. ಅದಕ್ಕಿಂತ ಲೇಟ್ ಆಗುದಿಲ್ಲ, ಅದಕ್ಕಿಂತ ಮುಂಚೆನೆ ಇರ್ತೇನೆ ನಾನು. ಹೌದಾ? ನೋಡೋಣ ಬಿಡಿ, ಹೆಣ್ ಮನೆಯಲ್ಲೋ ಎಲ್ಲೋ ಇರ್ತೀನಿ. ಅದಕ್ಕಿಂತ ಮುಂಚೆ ಬೇಡ, ಯಾರಾದ್ರೂ ಹೋಗೋರು ಬರೋರು ಇರ್ತಾರಲ್ವಾ, ಸ್ವಲ್ಪ ಲೇಟ್ ಆಗ್ಲಿ ಅಂತ ನಾನು. ಸ್ಟೂಡೆಂಟ್ ಅವ್ರು ಇವ್ರು ಯಾರಾದ್ರೂ ಇದ್ರೆ ಅಂತ. ಓಕೆ, ಹಾಗೆ. ಅದಕ್ಕಾಗಿ ಮೈಸೂರಲ್ಲಿ ನಿಮ್ಗೆ ಸ್ಟೂಡೆಂಟ್ಸ್ ಎಲ್ಲ ಇದಾರಲ್ಲ ಪರಿಚಯ, ಅದಕ್ಕೆ. ಇರ್ತಾರೆ. ಯಾವ್ದೋ ಕ್ಲಾಸ್ಗೆ ಹೋಗ್ತೇವಲ್ಲ, ಅದಕ್ಕೆ. ಅಲ್ಲಿಗೆ ಸಾಟರ್ಡೆ ನಾವು ನೈಟ್ ಸೇರಿದ್ರೆ ಸಂಡೇ ಇದ್ದು ಮಂಡೇ ಮಾರ್ನಿಂಗ್ ಹೊರಗೆ ಬರ್ತೇವೆ. ಓಕೆ. ಆಯ್ತಾ? ಮಂಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬಿಟ್ಟೋಣ ನಮ್ಮ ಹತ್ರ. ನನ್ಗೇನ್ ತೊಂದ್ರೆ ಇಲ್ಲ ಸರ್, ನಾನೇನ್ ಮನೆಗೆ ಹಂಗೆ ಹೋಗೋದಲ್ಲ. ಹೌದು, ಅದೇ ಅರ್ಲಿ ಮಾರ್ನಿಂಗ್ ಮಾತ್ರ ಮಂಡೇ. ಆಯ್ತಾ? ಒಂದು 5:30-6 ಗಂಟೆಗೆ. 5:30-6 ಗಂಟೆಗೆಲ್ಲ ವೆಕೆಟ್ ಮಾಡೋಣ ಮಂಡೇ. ಎಲ್ಲಿ ಸರ್, ಎಲ್ಲಿ ಸ್ಟೇ ಆಗೋದು? ಎಲ್ಲಿ ಆಗೋಣ? ಮೀಟ್ ಆಗಿದ್ವಲ್ಲ, ಅಲ್ಲೇ ನಿಯರ್ ಬೈ ಅಲ್ಲೇ ಎಲ್ಲಾದ್ರೂ ನೋಡಿ. ಯಾಕಂದ್ರೆ ಅದು ಬೆಟರ್, ಅದು ಸೇಫ್ ಏರಿಯಾ. ಅಲ್ಲಿ ಯಾವ್ದೊಂದು ದರ್ಶನ್ ಅಂತ ಯಾವ್ದು ಇದೆ ಅಲ್ಲಿ, ನೋಡಿದ್ದೀರಾ? ದರ್ಶನ್ ಅಂತ ಯಾವ್ದು ಅಡ್ವರ್ಟೈಸ್ ನೋಡಿದಂಗೆ. ಹೌದಾ? ದರ್ಶನ್ ಪ್ಯಾಲೇಸ್ ಅಂತ ಇದೆಯಾ? ಗೊತ್ತಿಲ್ಲ ನನ್ಗೆ, ನೋಡಿ ಸರ್. ಅದೇ ಆ ರೋಡಲ್ಲೇ ಇದೆ ಮೋಸ್ಟ್. ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ಪ್ಯಾಲೇಸ್ ಇದು ಅದ್ರ ರೂಮ್ಸ್ ಎಲ್ಲ ಇದು ಡಿಸ್ಪ್ಲೇ ಮಾಡ್ತಾರಾ? ಅಲ್ಲ, ಅಡ್ವರ್ಟೈಸ್ ಬೆಸ್ಟ್ ಇದು ಅಕೊಮಡೇಷನ್ ಫಾರ್ ಟೂರಿಸ್ಟ್ ದರ್ಶನ್ ಪ್ಯಾಲೇಸ್ ಅಂತ ಏನೋ ಇತ್ತು. ಟೇಸ್ಟಿ ಫುಡ್. ಓಕೆ. ಟೇಸ್ಟಿ ಫುಡ್ ಅಂತ, ವೆಜ್ ಅಂಡ್ ನಾನ್ ವೆಜ್ ಅಂತ ಇತ್ತು. ನೀವ್ ಯಾವಾಗ ನೋಡಿದ್ರಿ ಸರ್? ಯಾವ ಗ್ಯಾಪಲ್ಲಿ ನೋಡಿದ್ರು? ಯಾವ್ದು ಇದ್ರಲ್ಲಿ ಬೋರ್ಡ್ ಹಾಕಿದ್ರೆ, ದೊಡ್ಡ ಬೋರ್ಡ್. ಮೈಸೂರು ಎಂಟರ್ ಆಗುವಾಗ ದೊಡ್ಡ ಡಿಸ್ಪ್ಲೇ ಬೋರ್ಡ್ ಹಾಕಿದ್ದಾರೆ. ಓಕೆ, ಅದೇ ಆ ಸರೌಂಡಿಂಗ್ ಅಲ್ಲೇ ನಿಯರ್ ಬೈ ಮಾಡಿದ್ರೆ ಬೆಟರ್. ಯಾಕಂದ್ರೆ ನಮ್ ಮನೆಗೂ ಅದಕ್ಕೂ ಬಹಳ ದೂರ ಇದೆ, ಅದಕ್ಕೋಸ್ಕರ. ಮೇಡಮ್ ಅಲ್ಲೇ ಮಾಡೋಣ ನೋಡಿ ಸರ್. ಆ ರೋಡಲ್ಲಿ ಮಾಡೋಣ. ಇದೆಲ್ಲ ತರ್ತೀರಲ್ಲ ಬಟ್ಟೆಗಳೆಲ್ಲ, ಬ್ಯಾಗ್ ಒಂದು ಕಿಟ್ ಇರ್ಲಿ. ಹಾ ಸರ್.
ಕಿಟ್ ಬೇಕು ತಾನೆ, ಯಾಕಂದ್ರೆ 2 ದಿವಸ ಅಷ್ಟೇ ಆಗ್ಬೇಕು, 2 ದಿವಸದ ಬಟ್ಟೆಗಳು ಬೇಕಲ್ಲ. ಅದೇನ್ ವರಿ ಮಾಡ್ಕೊಳ್ಳುವಂತದ್ದು ಏನಿಲ್ಲ, ಬೇಕು ಅಂದ್ರೆ ಎಷ್ಟೊತ್ತು ಮನೆಗೆ ಆಟೋ ಮಾಡ್ಕೊಂಡು ಹೋಗಿ ಇಲ್ಲ ಅದೆಲ್ಲ ತಗೊಂಬನ್ನಿ, ಯಾಕಂದ್ರೆ ಕಿಟ್ ಬೇಕು, ಲಗೇಜ್ ಇರಲಿ. ಓಕೆ ಓಕೆ. ಯಾಕೆ ನಾನು ಸುಟ್ಕೇಸ್ ತರ್ತೇನೆ, ಹ್ಮ್ ಲಗೇಜ್ ಎಲ್ಲ ಇರಲಿ. ಓಕೆ ಸರ್. ಟೂರಿಸ್ಟ್ ತರ ಇರಲಿ. ಹ್ಮ್ ಓಕೆ ಓಕೆ. ಇನ್ನೇನು ಸಮಾಚಾರ? ಹೇಳ್ಬೇಕು ಸರ್ ಎಲ್ಲ. ಖುಷಿ ಆಗುತ್ತಾ ಇಲ್ವಾ ಸ್ಟೇ ಆಗ್ತಾ ಇರೋದು? ಅಯ್ಯೋ ಅದೆಲ್ಲ ಸಿಕ್ಮೇಲೆನೆ ಹೇಳ್ಬೇಕಲ್ವಾ, ಹೇಗೆ ಖುಷಿನ ಹೇಗೆ. ಅಲ್ಲ ಈ ಆಕ್ಚುಲಿ ಖುಷಿ ಆಗ್ಬೇಕು ಈಗ. ಬೇಜಾರೇನು ಆಗ್ತಾ ಇಲ್ಲ, ಮೀಟ್ ಮಾಡ್ತಿದ್ದೀವಿ ಅನ್ನೋ ಖುಷಿ ತುಂಬಾ ಇದೆ. ಏನೇನು ಬೇಜಾರೇನು ಇಲ್ಲ ಸರ್, ಮೀಟ್ ಮಾಡ್ತಿದೀವಲ್ಲ ಅನ್ನೋ ಖುಷಿ ತುಂಬಾ ಇದೆ ಅಂದೆ. ಅದೇ ಹೇಳ್ತಾ ಇರೋದು, ಒಟ್ಟಾಗ್ತಾ ಇದ್ದೇವೆ ಅಂದ್ರೆ ಖುಷಿ ಆಗ್ಬೇಕಲ್ವಾ. ಒಟ್ಟಾಗ್ತಾ ಇದ್ದೇವೆ ಅಂದ್ರೆ ಖುಷಿ ಬರ್ಬೇಕಲ್ಲ, ಒಳಗಿಂದ ಒಳಗೆ ಒಂದು ಸುಮ್ಮ ಇರ್ಬೇಕಲ್ಲ. ಹಂಗಂದ್ರೆ ಹಾಗಂದ್ರೆ ಒಂದು ಒಳಗಿಂದ ಒಂದು ಕ್ರಿಯೇಷನ್ ಆಗ್ಬೇಕಲ್ವಾ. ಹಂಗೇನಪ್ಪ ಗೊತ್ತಿಲ್ಲ ಸರ್, ಅದೆಲ್ಲ ನಂಗೆ ಕ್ರಿಯೇಷನ್ ಆಗ್ತಾ ಇಲ್ವಾ? ಇಲ್ಲ ಹೊಸತಿ, ಇದೆಲ್ಲ ಏನೋ ಹೊಸದನ್ಸ್ತಾ ಇದೆ. ಮಾತಾಡ್ತಾನೆ ಕ್ರಿಯೇಷನ್ ನಡಿಬೇಕು ಲೆಕ್ಕ ಆದ್ರೆ. ಇನ್ಸೈಡ್ ಅಲ್ಲಿ ಏನೋ ಗೊತ್ತಿಲ್ಲ ಸರ್ ನಂಗೆ ಅದೆಲ್ಲ. ಹೌದಾ? ಇದೆಲ್ಲ ಮಾಲಿಶ್ ಮಾಡಿ ರೆಡಿ ಮಾಡ್ಬೇಕಾಗುತ್ತೆ. ಏನ್ ಸರ್? ಇನ್ನಾಗಾದ್ರೆ ಎಲ್ಲ ಮಾಲಿಶ್ ಮಾಡಿ ರೆಡಿ ಮಾಡ್ಬೇಕಾಗುತ್ತೆ. ಅಯ್ಯೋ ನೀನ್ ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರೋ ಏನೋ ನಂಗೊಂದು ಅರ್ಥ ಆಗ್ತಾ ಇಲ್ಲ. ಅದೇ ಇನ್ನೆಲ್ಲ ಮಾಲಿಶ್ ಮಾಡಿ ಮೇಲ್ಗಡೆಯಿಂದ ಕೆಳಗಡೆವರೆಗೆ ಮಾಲಿಶ್ ಮಾಡಿ ರೆಡಿ ಮಾಡ್ಬೇಕಾಗತ್ತೆ. ಹೋಗ್ಲಿ ಬಿಡಿ ಸರ್ ಅದೆಲ್ಲ, ಇವಾಗ ಏನಕ್ಕೆ. ಮತ್ತೆ ಸಿಕ್ಕ ಮೇಲೆ ಮಾತಾಡೋಣ ಅಲ್ವಾ. ಸರಿ 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 ಸರಿ. ಊಟ ಆಮೇಲೆ ಒಟ್ಟಿಗೆ ಮಾಡೋಣ ಅಲ್ಲಿ. ಊಟ ಮಾಡ್ಬೇಡಿ ಒಟ್ಟಿಗೆ ಆಮೇಲೆ ಮಾಡೋಣ. ಓಕೆ ಸರಿಯಾ? ಸರಿ ಸರಿ. ಓಕೆ ಹಾಗಾದ್ರೆ ಬಾಯ್ ಬಾಯ್. ಮತ್ತೆ ಕಾಲೇಜಲ್ಲಿ ಇದ್ದೀರಾ ಸರ್ ನೀವು? ಇಲ್ಲ, ಹೊರಗಡೆ ಇದ್ದೇನೆ. ಕ್ಲಾಸ್ ಇತ್ತಾ ಇವತ್ತು? ನಮ್ಮ ಯೂನಿಯನ್ ಅಲ್ಲಿ ಇದ್ದೇನೆ. ನಮ್ಮ ಇದ್ರಲ್ಲಿದ್ದೇನೆ, ಕ್ಲಬ್ ಅಲ್ಲಿ. ಕ್ಲಬ್ ಅಲ್ಲಿ ಅಂದ್ರೆ? ನಮ್ಮ ಇವರು ಲೆಕ್ಚರರ್ಸ್ ಯೂನಿಯನ್. ಓಕೆ ಓಕೆ. ಓಕೆ ಕೇಳಿದೆ. ಲೆಕ್ಚರರ್ ಸಂಘದಲ್ಲಿದ್ದೇನೆ. ಏನ್ ಹೇಳಿದ್ರಿ? ಲೆಕ್ಚರರ್ ಸಂಘ. ಓಕೆ ಓಕೆ. ಯೂನಿಯನ್ ಅಲ್ಲಿ ಇದ್ದೇನೆ. ಓಕೆ ಓಕೆ. ಇನ್ನೇನು ಮತ್ತೆ ಸಮಾಚಾರ? ಹೇಳ್ಬೇಕೆಲ್ಲ. ಕಾಫಿ ಆಯ್ತಾ? ಕಾಫಿ ಎಲ್ಲ ಆಯ್ತು. ನಾನು ಇವಾಗ ಊಟ ಮಾಡ್ತಾ ಇದ್ದೀನಿ. ಈ ಟೈಮಲ್ಲೆಲ್ಲ ಮಾಡಬಾರ್ದು ಊಟ, ಯಾಕೆ ಲೇಟ್? ನಂಗೆ ಚಪಾತಿ ತಿನ್ಬೇಕನ್ಸಿತ್ತು, ಅದಕ್ಕೆ ತಿಂತಾ ಇದ್ದೀನಿ ಮತ್ತೆ ಅಷ್ಟೇ. ಮತ್ತೆ ಅದು ಊಟ ಅಲ್ಲ, ಅದು ಸಂಜೆ ಸ್ನಾಕ್ಸ್ ಈಗ. ಹಾಗೆ ಅದನ್ನು ಸ್ನಾಕ್ಸ್ ಅಂತ ಹೇಳೋದು. ಬರೀ ಚಪಾತಿ ತಿನ್ಬೇಕು ಅನಿಸ್ತು, ಚಪಾತಿ ತಿಂದೆ, ಸ್ನಾಕ್ಸ್ ಆಯ್ತು. ಓಕೆ, ಸ್ನಾಕ್ ಟೈಮ್ ಚಪಾತಿ ತಿಂತಾ ಇದ್ದೀನಿ. ಮತ್ತೆ ಇನ್ನೇನು ಸಮಾಚಾರ? ಹೇಳ್ಬೇಕೆಲ್ಲ. ಮಧ್ಯಾಹ್ನ ಏನ್ ತಿಂದ್ರಿ? ಚಪಾತಿ. ಮಧ್ಯಾಹ್ನ ಚಪಾತಿಯಾ? ಹಾ, ಅದು ಏನ್ ಮಾಡಿದ್ರೆ ಮಾರ್ನಿಂಗ್ ಹಾಲು ಕುಡಿದೆ, ಹಾಲು ಬ್ರೆಡ್. 12:30 ಹಂಗೇನು, 12:30 1 ಹಂಗೆ ಚಪಾತಿ ತಿಂದೆ. ಇವಾಗ ಮತ್ತೆ ತಿಂತಾರೆ. ಎಷ್ಟು ಚಪಾತಿ ತಿಂತೀರಿ ಒಂದ್ಸಲಕ್ಕೆ? 3 ತಿನ್ಬಹುದು ಅಷ್ಟೇ. ವೆರಿ ಗುಡ್. ಗುಡ್. ಇನ್ನು ಬೇಕು ಅಂತ ಅನ್ಸಿದ್ರೆ ಇನ್ನೊಂದು ಎಕ್ಸ್ಟ್ರಾ. ಓಕೆ, ಒಳ್ಳೇದು. ಅದ್ರಲ್ಲೂ ಹಾಲು ಸಕ್ಕರೆ ಸರ್, ಮತ್ತೆ ಚಪಾತಿ ಹಾಲು ಸಕ್ಕರೆ ಜೊತೆಗೆ ಚೂರು ತುಪ್ಪ, ಸಕ್ಕತ್ತಾಗಿರುತ್ತೆ. ತುಂಬಾ ಇಷ್ಟ ಅದು. ಅದಕ್ಕಿಂತ ಜಾಮ್ ಒಳ್ಳೇದು, ಜಾಮ್ ಹಾಕ್ಬೇಕು. ಜಾಮ್ ಟೇಸ್ಟ್ ಅದನ್ನ ಮಾಡಿದೀನಿ, ಬಟ್ ನಂಗೆ ಹಾಲು ಸಕ್ಕರೆ ಚಪಾತಿ ತುಪ್ಪ ನನಗೆ ಜಾಮಲ್ಲಿ ಇಷ್ಟ. ಹಾ, ಜಾಮಲ್ಲಿ ಇಷ್ಟ ನನಗೆ.
ಮತ್ತೆ ಏನ್ ಸಮಾಚಾರ? ಮತ್ತೆ ಏನಿಲ್ಲ, ಜೋರಾಗಿ ಅಪ್ಪಿ ಹಿಡ್ಕೋಬೇಕು ಅನ್ನೋದಿದೆ ಅಷ್ಟೇ. ಏನ್ ಹೇಳಿ? ಜೋರಾಗಿ ಅಪ್ಪಿ ಹಿಡ್ಕೊಳ್ಬೇಕು ಅನ್ನೋದಿದೆ. ಸಾರಿ. ಯಾವಾಗ ಹಿಡ್ಕೋಬೇಕು? ನೋಡೋಣ ಬಿಡಿ ಸರ್, ಸಿಗ್ತಿರಲ್ಲ. ಸಿಗ್ತೀವಲ್ವಾ ಅವಾಗ. ಜೋರಾಗಿ ಅಪ್ಪಿ ಹಿಡಿದು ಎಲ್ಲ. ಏನ್ ಹೇಳಿದ್ರೆ ಅರ್ಥ ಆಗ್ಲಿಲ್ಲ. ಇದು ಬಂದ್ಮೇಲೆ ಪ್ರಾಕ್ಟಿಕಲ್ ಮಾಡ್ತೇನೆ, ಆಮೇಲೆ ಗೊತ್ತಾಗುತ್ತೆ. ಏನೋ ಗೊತ್ತಿಲ್ಲ, ತುಂಬಾ ನಂಬಿದೀನಿ, ನಂಬ್ಕೊಂಡ್ ಬರ್ತಾ ಇದೀನಿ. ಅದೇನ್ ತೊಂದ್ರೆ ಆಗಲ್ಲ ಸರ್, ಅದು ಏನ್ ತೊಂದ್ರೆ ಆಗಲ್ಲ, ಅದಕ್ಕೇನ್ ತೊಂದ್ರೆ ಆಗಲ್ಲ ಆಯ್ತಾ. ಫ್ರೆಂಡ್ಲಿ ಆಗಿ ಅದೇನ್ ತೊಂದ್ರೆ ಆಗಲ್ಲ. ಸರಿಯಾ? ಎಲ್ಲ ನೀವಿದ್ದೀರಲ್ಲ ಸರ್, ಧೈರ್ಯಕ್ಕೆ ಎಲ್ಲದಕ್ಕೂ. ಹೌದು ಹೌದು. ರೂಮ್ ನೋಡಿಲ್ವಾ? ಮನೆ ನೋಡಿಲ್ವಾ ಎಲ್ಲಿಯೂ? ಇನ್ನ ಇಲ್ಲ, ನೋಡಿಲ್ಲ. ಮನೆ ನೋಡ್ಬೇಕಿತ್ತು. ಮನೆ ನೋಡಿದ್ರೆ ಅಂದ್ರೆ ಈಸಿ ಆಗುತ್ತೆ ಅಂದ್ರೆ ನಮ್ಗೆ ಬರಕ್ಕೆ ಹೋಗಕ್ಕೆ ಎಲ್ಲ ಇದ್ದು. ಅವಾಗೇನಾಗುತ್ತೆ, ಮನೆ ಇದ್ರೆ ವಾರ ಬಂದು ಒಂದ್ ದಿವಸ ನೈಟ್ ಇದ್ದು ಹೋಗ್ಬೋದು. ಇವಾಗ ನೆಕ್ಸ್ಟ್ ವೀಕ್ ನಾನು ನೋಡ್ತೀನಿ ಡೆಫಿನೆಟ್ಲಿ. ನೆಕ್ಸ್ಟ್ ವೀಕ್ ಪಕ್ಕಾ ಮಾಡ್ಕೊಂಡು ಯಾವ್ದು ಫಿಕ್ಸ್ ಆಗುತ್ತೋ ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ. ಸರಿ ಸರಿ. ಬೆಡ್ರೂಮ್ ಇರಬೇಕು. ಬೆಡ್ರೂಮ್, ಕಿಚನ್ ಇದ್ದು. ಕಿಚನ್ ಬೇಕಲ್ವಾ? ಅಡ್ಗೆ ಮಾಡ್ಲಿಕ್ಕೆ ಬೇಕಲ್ಲ. ಹೌದು, ಒಂದು ಕಿಚನ್, ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್ ಇರೋದು. ವೆಸ್ಟರ್ನ್ ಕಮೋಡ್ ಇರೋದು. ವೆಸ್ಟರ್ನ್ ಕಮೋಡ್ ಇರುವಂತದ್ದು ಆ ತರದ್ದು ಮನೆ ಇರಬೇಕು. ಸಿಂಗಲ್ ಒಂದು ರೂಮ್ ಸಾಕು, ಸಿಂಗಲ್ ರೂಮು, ಕಿಚನ್ ಇದ್ದು. ಅನ್ಸುತ್ತಲ್ವಾ ಸರ್? ರೆಂಟ್ ಜಾಸ್ತಿ ಆಗ್ಬೋದು ಮನೆ ನೋಡಿದ್ರೆ, 1 ಬೆಡ್ರೂಮ್ ಇರುವಂತದ್ದು. ಇಲ್ಲ, ಜಾಸ್ತಿ ಇರಲ್ಲ. ಎಷ್ಟಿರಬಹುದು? ಒಂದು ಸಿಂಗಲ್ ಅಲ್ವಾ, ಒಂದು 7,000 ಇರ್ಬೋದೇನೋ. ಅದು ಜಾಸ್ತಿನೇ ಆಗುತ್ತಲ್ವಾ ನಿಮ್ಗೆ? ಒಂದ್ ನಿಮಿಷ. ಏನಾಯ್ತು?